ಮಂಗಳೂರಿನ ಮೇರಿ ಹಿಲ್ನಲ್ಲಿರುವ ವಿಕಾಸ್ ಪಿಯು ಕಾಲೇಜಿನಲ್ಲಿ 72ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ರಿಜಿಸ್ಟ್ರಾರ್ ಪ್ರೊಫೆಸರ್ ಎಂ ನರಹರಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯ ದಿನದ ಸಂದೇಶ ಸಾರಿದರು. Dear student friends, I am speaking to you. You only said Shuddha Manasinavaru now. Therefore, this talk becomes very meaningful. All of us were born after independence. I don't think there is anybody here who was born before independence. Maybe one or two people, except one or two people. And what we know about the sacrifices, the pain, the sufferings of all those freedom fighters for 300 years have become stories for us. We don't have direct experience. It is only a transferred knowledge for us. And therefore, in Independence Day, especially the 72nd Independence Day, should be a day of reflection, dear student friends, for all of us. ಅನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣ ಜೆ ಪಾಲೆಮಾರ್ ಅವರು ಮಾತನಾಡಿ ನಾಡಿನ ಜನತೆಗೆ 72ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿದ್ರು. ಪರಿಸರಕ್ಕಾಗಿ ಪರಿಸರದ ರಕ್ಷಣೆಗೆ ಬೇಕಾದಂತ ಎಲ್ಲ ವಿಚಾರಗಳಲ್ಲಿ ಇವತ್ತು ಪ್ರಧಾನಿಗಳು ಇವತ್ತು ಬಹಳಷ್ಟು ಗಮನವನ್ನು ಹರಿಸಿ ಇವತ್ತು ಮಾಡುವಂತ ಕೆಲಸಕ್ಕೂ ಕೂಡ ನಾವು ಇವತ್ತು ಸದಾ ಅವರಿಗೆ ಆಶ್ರಯದಾತರಾಗಿ ಇವತ್ತು ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ. ನೀವೆಲ್ಲರೂ ಇರಬೇಕು ಮತ್ತು ಅವರ ಜೊತೆಯಲ್ಲಿ ಇರಬೇಕು. ಸ್ವಾತಂತ್ರ್ಯ ಉತ್ಸವಕ್ಕೆ ಅರ್ಥ ಪಡುವಂತ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ 72ನೇ ಸ್ವಾತಂತ್ರ್ಯ ಉತ್ಸವ ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಶುಭವನ್ನು ತರಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಸಂದರ್ಭ ಮಂಗಳೂರಿನ ಡಿಸಿಆರ್ಇ ಪೊಲೀಸ್ ಅಧೀಕ್ಷಕರಾದ ಡಾ ವೇದಮೂರ್ತಿ, ಮೇರಿಹಿಲ್ನ ವಿಕಾಸ್ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.